ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 19ನೇ ಅಧ್ಯಾಯ ಶ್ಲೋಕ 34. ಅನ್ಯೇಷಾಂ ಪುಣ್ಯ ಶ್ಲೋಕಾನಾಂ ಉದ್ದಧಾಮ ಯಶಸಾಂ ಸತಾಂ ಉಪಶ್ರುತ್ಯ ಭವೇತ್ ಮೋದ ಶ್ರೀವತ್ಸ ಅಂಕಸ್ಯ ಕಿಂ ಪುನಃ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಜನರು ಅಮರ್ತ್ಯವಾದ ಯಶಸ್ಸುಳ್ಳ ಭಕ್ತರ ಕರ್ಮ ಸಂಗತಿಗಳನ್ನು ಕೇಳಿದರೆ ಅಲೌಕಿಕ ಆನಂದವನ್ನು ಪಡೆಯಬಹುದಾಗಿದೆ. ಹಾಗಿರುವಾಗ ಎದೆಯ ಮೇಲೆ ಶ್ರೀವತ್ಸ ಲಾಂಛನವಿರುವ ಭಗವಂತ ಲೀಲೆಗಳನ್ನು ಕೇಳುವ ಬಗ್ಗೆ ಹೇಳಬೇಕಾದದೇನು? ಎಸ್, ಹರೇ ಕೃಷ್ಣ. ಓಕೆ, ಇಲ್ಲಿ ಇಮ್ಮೋರ್ಟಲ್ ಹೇಗೆಂದ್ರೆ ಕಲಿಯುಗದಲ್ಲಿ ಜನರಿಗೆ ಅಮರ ಆಗ್ಬೇಕು, ಎಲ್ಲರಿಗೆ ಅಮರ ಆಗ್ಬೇಕು. ಆದ್ರೆ ಅಮರ ಆಗ್ಲಿಕ್ಕೆ ಆಗುದಿಲ್ಲ. ರೂಪದಿರುವಂಥದ್ದು ವಿ ಆರ್ ಕಂಡೀಷನ್ಡ್. ಕಂಡೀಷನ್ ಅಂದ್ರೆ ಎಂತ? ಎಸ್, ಯಾರು ಹೇಳ್ತೀರಿ ಕಂಡೀಷನ್ ಅಂದ್ರೆ ಎಂತ? ನಾವೆಲ್ಲ ಕಂಡೀಷನ್. ಯಾರು ಹೇಳ್ಬೋದು? ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ನಮ್ಗೆ ಅಮರ ಆಗ್ಲಿಕ್ಕೆ ಇಚ್ಛೆ. ಹ್ಯಾಂಡ್ ರೈಸ್ ಮಾಡ್ಬೋದು. ಕಂಡೀಷನ್ ಅಂದ್ರೆ ಎಂತ? ಎಸ್, ಹರಿಣಿ ಕಕ್ಕೇರಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ನಿಬಂಧನಕ್ಕೆ ನಿಬಂಧನ, ಬಂಧನಕ್ಕೆ ನಿಬಂಧನ. ನಾವು ಬಂಧನದಲ್ಲಿ ಇದ್ದೇವೆ. ಓಕೆ, ಕಂಡೀಷನ್ ಅಂದ್ರೆ ಬಂಧನ. ಓಕೆ, ಎಸ್. ನನಗೆ ಅಷ್ಟು ನೋಡಿ, ನನಗೆ ಕನ್ನಡ ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿರುವಂತದ್ದು. ಓಕೆ, ಎಸ್. ಪದ್ಮಿನಿ, ಎಸ್, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಬದ್ಧ ಜೀವಿಗಳು ಕಂಡೀಷನ್. ಅದೇ ಕಂಡೀಷನ್, ಅದರ ಅರ್ಥ ಎಂತ? ಮೀನಿಂಗ್. ಓಕೆ, ಎಸ್. ನೋಡಿ, ಅವರು ಬಂಧನಕ್ಕೆ ಒಳಗಾಗಿದೆ ಅಂತ ಹೇಳಿದ್ರು. ಓಕೆ, ಎಸ್. ಉಳಿದವರು ಎಸ್. ನಾವು ಯಾಕೆ ಕಂಡೀಷನ್? ಎಸ್, ನಾವು ಯಾಕೆ ಕಂಡೀಷನ್? ಯಾರು ಹೇಳ್ತೀರಿ? ಒಂದು ನಿಮಿಷ. ಎಸ್, ವಿ ಆರ್ ಡಿಪೆಂಡೆಂಟ್ ಆನ್ ಎವ್ರಿಥಿಂಗ್. ಸಂಗೀತಮಯ ಹಾಕಿದ್ದಾರೆ. ಓಕೆ, ನೋಡಿ, ನಾವು ಯಾಕೆ ಕಂಡೀಷನ್ ಅಂದ್ರೆ ನಾವು ಇಂಡಿಪೆಂಡೆಂಟ್ ಅಲ್ಲ, ವಿ ಆರ್ ಡಿಪೆಂಡೆಂಟ್. ಈಗ ನಮ್ಗೆ ಈಗ ಬೆಳಿಗ್ಗೆ ಸೂರ್ಯನ ಬೆಳಕು ಎಕ್ಸಾಕ್ಟ್ ನಮ್ಮ ಭಗವಂತನ ಡಿಟೀಸ್ಗೆ ಬರ್ತದೆ. ಎಕ್ಸಾಕ್ಟ್ 6:45ಗೆ. ಇವತ್ತು ನಾನು ಮತ್ತು ಪ್ರೆಸಿಡೆಂಟ್ ಮಾತಾಡ್ತಿದ್ದೇವೆ. ನಾವು ಕೂತ್ಕೊಂಡಲ್ಲಿಗೆ ಎಕ್ಸಾಕ್ಟ್ ಡಿಟೀಸ್ಗೆ ಬರ್ತದೆ, ಪಾದಕ್ಕೆ. ಆಸ್ಪಿಷಿಯಸ್. ಹಾಗೆ ವಿ ಆರ್ ಡಿಪೆಂಡೆಂಟ್. ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಇದು ನಮ್ಗೆ ಬೇಕು. ಈಗ ಈ ಸೋಕಾಲ್ಡ್ ಸೈಂಟಿಸ್ಟ್ನವ್ರು ಹೇಳ್ಬೋದು, ನಮ್ಗೆ ಸೂರ್ಯ ಬೇಡ, ಚಂದ್ರ ಬೇಡ. ಯಾರು ನಂಬ್ತೀರಿ ಇದನ್ನು? ಈಗ ಯಾರೋ ಸೈಂಟಿಸ್ಟ್ನವ್ರು ಹೇಳಿದ್ರೆ ನಮಗೆ ಸೂರ್ಯ ಚಂದ್ರ ಬೇಡ ಅಂತ, ನೀವು ನಂಬ್ತೀರಾ? ಎಸ್, ನೀವೆಂತ ಹೇಳ್ತೀರಾ ಅದಕ್ಕೆ? ಈಗ ಯಾರೋ ಸೈಂಟಿಸ್ಟ್ ಹೇಳಿದ್ರೆ ನಮಗೆ ಸೂರ್ಯ ಚಂದ್ರ ಬೇಡ, ನಾವು ಬೆಳಕನ್ನು ಕ್ರಿಯೇಟ್ ಮಾಡ್ತೇವೆ, ನೀವು ನಂಬ್ತೀರಾ? ನೋ ಪ್ರಭು. ಇಲ್ಲ, ಇಲ್ಲ ಪ್ರಭುಜಿ. ಯಾರಾದ್ರೂ ನಂಬುವವರು ಇದ್ದೀರಾ? ನಂಬಲ್ಲ. ನಾವು ಸೂರ್ಯ ಚಂದ್ರ ಡಿಪೆಂಡ್ ಆಗುದಿಲ್ಲ, ಯಾರನ್ನು ದೇವರನ್ನು ಡಿಪೆಂಡ್ ಆಗುದಿಲ್ಲ. ನಾವು ನಮ್ಗೆ ಬೇಕಾದೆಲ್ಲ ಮಾಡ್ತೇವೆ. ಮಳೆ ಕೂಡ ಬೇಡ ನಮ್ಗೆ, ನಾವು ಡಿಪೆಂಡ್ ಆಗುದಿಲ್ಲ. ಅದೆಲ್ಲ ಸುಳ್ಳು. ಓಕೆ, ನೀವು ನಂಬುದಿಲ್ಲ. ಓಕೆ, ಅದು ನಂಬುವವರಿದ್ದಾರೆ. ಅಪ್ಪ ಒಬ್ಬ ನೀವೀಗ ಇದರಲ್ಲಿ 66 ಮಂದಿ ಮಾತ್ರ. ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ? 6 ಕೋಟಿ ಜನ, ಆಲ್ಮೋಸ್ಟ್ 6-7 ಕೋಟಿ ಜನ ಇದ್ದಾರೆ.
66 ಜನ ಬಿಟ್ಟು ಉಳಿದವರೆಲ್ಲ ನಂಬ್ತಾರೆ. ಸೈಂಟಿಸ್ಟ್ ಅಂತ ಹೇಳ್ತಾರೆ, ಅದು ನಂಬ್ತಾರೆ. ಅವ್ರು ಹೇಳ್ತಾರೆ ವಿ ವಿಲ್ ಕ್ರಿಯೇಟ್ ಕರೆಂಟ್, ನಾವು ನಿಮ್ಗೆ ಬೆಳಕು ಕೊಡ್ತೇವೆ ಅಂತ. ಎಲ್ಲರೂ ಹೋಗಿ ಅವರ ಮನೆಗೆ ಹೋಗ್ತಾರೆ, ಅಡ್ಡ ಬೀಳ್ತಾರೆ. ಬೋಗಸ್. ಹಾಗಾಗಿ ಅದಕ್ಕೆ ಹೇಳುವಂತದ್ದು, ಇವನ್ ಸೈಂಟಿಸ್ಟ್ ದೇ ಆರ್ ಕಂಡೀಷನ್, ನಾವು ಕೂಡ ಕಂಡೀಷನ್. ನಾವು ಲಿಬರೇಟೆಡ್ ಅಲ್ಲ. ನಿನ್ನೆ ಕ್ಲಾಸ್ ಇದ್ದದ್ದು ಲಿಬರೇಟೆಡ್, ಮುಕ್ತ ಆತ್ಮ. ಬೆಳಿಗ್ಗೆ ಭಾಗವತಂ ಕ್ಲಾಸ್ ಇತ್ತು. ಹಾಗೆ ನಾವು ಕಂಡೀಷನ್, ವಿ ಆರ್ ಟ್ರಾಪ್ಡ್, ಬಟ್ ವಿ ಡೋಂಟ್ ನೋ ದಟ್ ವಿ ಆರ್ ಕಂಡೀಷನ್. ನಮಗೆ ಗಾಳಿ ಬೇಕು, ಗಾಳಿ ಇಲ್ಲದೆ ನಮಗೆ ಬದುಕಲಿಕ್ಕೆ ಆಗುವುದಿಲ್ಲ. ವಾಯು, ಗಾಳಿ ಕೊಡುವಂಥದ್ದು ವಾಯು. ನೀರು ಬೇಕು ಕುಡಿಲಿಕ್ಕೆ. ಹೇಳ್ಬೋದು ನಾನು ಸಮುದ್ರ ನೀರು ಕುಡಿಲಿಕ್ಕೆ ಆಗುದು, ಉಪ್ಪು ಇರ್ತದೆ. ಭಗವಂತ ಬೀಗ ಹಾಕಿಟ್ಟಿದ್ದಾನೆ. ನೀರುಂಟು, ಆದ್ರೆ ನೀರಿಗೆ ಬೀಗ ಹಾಕಿಟ್ಟಿದ್ದಾನೆ. ಬೀಗ ಹಾಕಿಡುವುದು ಅಂದ್ರೆ ಉಪ್ಪು ಹಾಕಿಡುವಂಥದ್ದು. ಮತ್ತೆ ಹೇಗೆ ನೀರು ಬರುವಂಥದ್ದು? ನೀರು ಬರುವಂಥದ್ದು ಯಜ್ಞ ಮಾಡಬೇಕು. ಯಜ್ಞ ಪ್ಲಸ್ ಸಾಲ್ಟ್ ವಾಟರ್ ಇಸ್ ಈಕ್ವಲ್ ಸ್ವೀಟ್ ವಾಟರ್. ಯಜ್ಞ ಮಾಡಿದ ಕೂಡಲೇ ಸೂರ್ಯ ಎಂತ ಮಾಡ್ತಾನೆ, ಅದನ್ನು ಇವಾಪರೇಟ್ ಮಾಡ್ತಾನೆ, ಕ್ಲೌಡ್ ಫಾರ್ಮ್ ಆಗ್ತದೆ, ಮತ್ತೆ ಮಳೆ ಬರ್ತದೆ. ಈಗ ಸೂರ್ಯ ಕೂಡ ಇಂಡಿಪೆಂಡೆಂಟ್ ಅಲ್ಲ. ಈ ಎಂತ ಹೇಳುವಂಥದ್ದು ಬ್ರಹ್ಮ ಸಂಹಿತದಲ್ಲಿ ಉಂಟು. ಯಕ್ಷುರೇಶ ಸವಿತಾ ಸಕಲಾಗ್ರಹಾಣ ರಾಜ ಸಮಸ್ತ ಸುರ ಮೂರ್ತಿದ ಶೇಷ ತೇಜ ಯಸ್ ಯಜ್ಞ ಭ್ರಮತಿ ಸಮೃದ್ಧ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಸೂರ್ಯ ಅಂತಂದ್ರೆ ಎಲ್ಲಾ ಗ್ರಹಗಳ ರಾಜ ಅಂತ, ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್. ಆದ್ರೆ ಅವ ಇಂಡಿಪೆಂಡೆಂಟ್ ಅಲ್ಲ, ಅವ ಡಿಪೆಂಡೆಂಟ್. ಯಾರಿಗೆ? ಕೃಷ್ಣನಿಗೆ. ಕೃಷ್ಣ ಹೇಳುವಂತ ಭಗವದ್ಗೀತೆಯಲ್ಲಿ 11th ಚಾಪ್ಟರ್ ಅಲ್ಲಿ, ಸನ್ ಈಸ್ ಮೈ ಹಾಟ್ ಐ, ಮೂನ್ ಇಸ್ ಮೈ ಕೂಲ್ ಐ. ಎರಡು ಕಣ್ಣಂತೆ. ಮತ್ತೆ 15ನೇ ಅಧ್ಯಾಯದ 7ನೇ ಶ್ಲೋಕದ ಹೇಳುವಂಥದ್ದು, ನ ತದ್ ಭಾಷೆಯಲ್ಲಿ ಸೂರ್ಯೋ ನ ಶಾಂಕ ನ ಪಾವಕ ಯದ್ಗತ್ವಾ ನಾನಿ ವರ್ತಂತೆ ತದ್ದಾಮ ಪರಮ ಮಮ. ನನ್ನ ಧಾಮದಲ್ಲಿ ಸೂರ್ಯ ಬೇಕಂತಿಲ್ಲ, ಚಂದ್ರ ಬೇಕಂತಿಲ್ಲ, ಎಲೆಕ್ಟ್ರಿಸಿಟಿ ಬೇಕಂತಿಲ್ಲ. ಅದು ಸೆಲ್ಫ್ ಎಫಲ್ಜೆನ್ಸ್. ಹಾಗಾಗಿ ಸೂರ್ಯನಿಗೆ ಶಕ್ತಿ ಬರುವಂತಹದ್ದು ಕೃಷ್ಣನಿಂದ. ಹಾಗೆ ಇವಾಪರೇಟ್ ಮಾಡಿದ ಮೇಲೆ ಕ್ಲೌಡ್ ಫಾರ್ಮ್ ಆಗ್ತದೆ, ಮತ್ತೆ ಮಳೆ ಸುರಿಯುತ್ತೆ. ಅದು ಯಾರು ಸುರಿಸುವಂತದ್ದು? ಇಂದ್ರ. ಇಂದ್ರನಿಗೆ ಶಕ್ತಿ ಎಲ್ಲಿಂದ ಬರುವಂತದ್ದು? ಕೃಷ್ಣನಿಂದ. ಇಂದ್ರನಿಗೆ ಆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ. ಎಂತ ಡಿಪಾರ್ಟ್ಮೆಂಟ್? ಇರಿಗೇಷನ್ ಡಿಪಾರ್ಟ್ಮೆಂಟ್, ಏರ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್. ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆಯವರಿಗೆ ಕೃಷ್ಣ ವಹಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಕಂಡೀಷನ್. ಎಸ್, ಕಂಡೀಷನ್ಗೆ ಎಕ್ಸಾಕ್ಟ್ ಕನ್ನಡ ಪದ ಯಾರು ಹೇಳ್ತೀರಿ? ಒಂದು ನಿಮಿಷ. ಎಕ್ಸಾಕ್ಟ್ ಕನ್ನಡ ಪದ ಕಂಡೀಷನ್ಗೆ ಒಳಗಾಗಿರೋದು ಪ್ರಭು, ನಿಯಮಕ್ಕೆ ಒಳಗಾಗಿರುವಂತದ್ದು. ಷರತ್ತು ಪ್ರಭುಜಿ, ಷರತ್ತು ನಿಯಮಕ್ಕೆ ಒಳಗಾಗಿರುವಂತದ್ದು. ಷರತ್ವ ಷರತ್ತು ಚಾಟಲ್ಲಿ ಹಾಕಿ ಕಂಡೀಷನ್ಗೆ ಚಾಟಲ್ಲಿ ಹಾಕಿ. ಎಸ್, ನಿಯಮಗಳು ಆಗುತ್ತೆ ಪ್ರಭು. ಓಕೆ ಓಕೆ, ಎಸ್, ನನಗೆ ಅಂತ. ಓಕೆ, ಎಕ್ಸಾಕ್ಟ್ ವರ್ಡ್ ಹಾಕಿ ಚಾಟಲ್ಲಿ. ಓಕೆ, ಬದ್ಧಾತ್ಮ ಅಲ್ಲ, ನಿಬಂಧನೆ. ಸರಿಣಿಗಕ್ಕೆ ನಿಬಂಧನೆ, ಬಂಧನ, ಕಂಡೀಷನ್. ಓಕೆ, ಬಂಧನ ಅದಾಗ್ತದೆ. ಓಕೆ, ಷರತ್ತು. ಓಕೆ, ನಿಯಮ. ಓಕೆ, ಇರ್ಲಿ, ನಾನು ಕಂಡೀಷನ್ ಹೇಳ್ತೇನೆ, ಅದು ಸುಲಭ ಆಗ್ತದೆ. ಓಕೆ, ಎಸ್, ಯಾಕೆ ಸುಮ್ಮನೆ ನಾವು ಕಾಂಪ್ಲಿಕೇಟ್ ಮಾಡುವುದು. ಓಕೆ, ಹಾಗೆ ಎಸ್, ನಿಬಂಧನೆ ಏನೋ ಸ್ವಲ್ಪ ಸರಿಯಾದಾಗೆ ಉಂಟು ನನಗೆ. ಓಕೆ, ಬಂಧನ ಇಲ್ಲದ. ಓಕೆ, ಸಾರಿ, ಬಂಧನ ಇರುವಂತದ್ದು, ಬಂಧನ ಇಲ್ಲದಲ್ಲ, ಬಂಧನ ಇರುವಂತದ್ದು. ಓಕೆ, ಡೋರ್ ಕ್ಲೋಸ್ ಮಾಡ್ಬೋಣ. ಪ್ರಭು ಬರ್ರಿ ಉಂಟು ಲೈಟ್ ನಿಜವಾಗ ಮೇಡಮ್. ಲೈಟ್
ಓಕೆ, ಸಾರಿ. ಎಸ್, ಹಾಗಾಗಿ ನಾವು ಕಂಡೀಷನ್, ಈಗ ಕಂಡೀಷನ್ ಸೋಲ್ ಈ ವಾಂಟ್ಸ್ ಟು ಬಿಕಮ್ ಇಮ್ಮೋರ್ಟಲ್. ಇಮ್ಮೋರ್ಟಲ್ ಅಂದ್ರೆ ಅಮರ ಆಗ್ಲಿಕ್ಕೆ ಎಲ್ಲಿ ಸಾಧ್ಯ ಉಂಟು? ಇದು ಎಲ್ಲಿ ಸಾಧ್ಯ ಉಂಟು? ಹೇಗೆ ಅಂದ್ರೆ ರೋಡಲ್ಲಿರುವ ಭಿಕ್ಷುಕ ಅವೊಂದು ರಾಯಲ್ಸ್ ರಾಯ್ ಕಾರ್ ಅನ್ನು ನೋಡ್ತಾನೆ, ಅದು 3 ಕೋಟಿದ ಕಾರ್, ಅವನಿಗೆ ಅದು ಪರ್ಚೇಸ್ ಮಾಡ್ಬೇಕು. ಈಗ ಎಲ್ಲಿ ಸಾಧ್ಯ ಉಂಟು ಇದು? 3 ಕೋಟಿದ ಕಾರ್ ಅವನ ತಟ್ಟೆಯಲ್ಲಿ ಇರೋದು 1 ರೂಪಾಯಿ, ಅವನಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದಾ? ಎಸ್, ಯಾರು ಹೇಳ್ತೀರಿ? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಕೃಷ್ಣನ ಅನುಗ್ರಹ ಇದ್ರೆ ಆಗ್ತದೆ. ಇಲ್ಲ. ಕೃಷ್ಣ ಅಯ್ಯೋ ದೇವರೇ. ಹರೇ ಕೃಷ್ಣ ಗುರುಗಳೇ, ಬದ್ಧಾತ್ಮರಿಗೆ ಅಸ್ವತಂತ್ರರು ಆಗತ್ತಲ್ವಾ? ಅಸ್ವತಂತ್ರರು, ಸ್ವತಂತ್ರ ಇಲ್ಲದವರು. ಓಕೆ, ಅಲ್ಲ ನನ್ನ ಪ್ರಶ್ನೆಗೆ ಇಲ್ಲ. ಈಗ ಪ್ರಶ್ನೆಗೆ ಒಬ್ಬ ಭಿಕ್ಷುಕ ಇದ್ದಾನೆ ಇಲ್ಲ. ರೋಡಲ್ಲಿ, ಆಗಲ್ಲ ಪ್ರಭುಜಿ, ತಟ್ಟೆಯಲ್ಲಿ 1 ಆಗಲ್ಲ. ರೂಪಾಯಿ ಉಂಟು, ಆಗಲ್ಲ. ಒಂದು ಕಾರ್ ಆಗಲ್ಲ. ಬರ್ತದೆ, ರಾಯಲ್ಸ್ ರಾಯ್ ಕಾರ್, 3 ಕೋಟಿದ ಕಾರ್, ಅವನಿಗೆ ಅದನ್ನು ಪರ್ಚೇಸ್ ಮಾಡ್ಬೇಕು, ಆಗ್ತದಾ? ಶಾಶ್ವತ ಬರಲ್ಲ, ನೋ ಪ್ರಭು, ಆಗೋದಿಲ್ಲ. ಆಗಲ್ಲ. ಎಸ್, ಇದನ್ನು ಕೇಳುವಂಥದ್ದು ನಾನು. ಓಕೆ, ಎಸ್ ಸಾಧ್ಯ ಇಲ್ಲ. ಎಸ್, ಹಾಗೆ ನಾವು ಕೂಡ ಹಾಗೆ, ನಾವು ಕಂಡೀಷನ್ ಆದ್ರೆ ನಮ್ಮ ಇಚ್ಛೆ ಅಂತ ಅಂದ್ರೆ ನಮ್ಗೆ ಅಮರ ಆಗ್ಬೇಕು. ಲಿಬರೇಟೆಡ್ ಆದ್ಮೇಲೆ ನಾವು ಅಮರ ಆಗ್ತೇವೆ, ಕಂಡೀಷನ್ ಅಲ್ಲಿ ನಾವು ಅಮರ ಅಲ್ಲ. ಈಗ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಅಂತ ಹೇಳುವಂಥದ್ದು. ಓಕೆ, ಇಲ್ಲಿ ಭಾವಾರ್ಥದಲ್ಲಿ ನೋಡಿ ಪ್ರಭುಪಾದ ಹೇಳುವಂಥದ್ದು, ಭಾಗವತ ಎಂಬ ಶಬ್ದ ಪದ ಶಬ್ದಶಃ ಭಗವಂತನ ಮತ್ತು ಭಗವದ್ ಲೀಲೆಗಳು ಎಂಬ ಅರ್ಥವನ್ನು ಕೊಡುತ್ತದೆ. ಉದಾಹರಣೆಗೆ ಭಗವಾನ್ ಕೃಷ್ಣ ಲೀಲೆಗಳು ಮತ್ತು ಪ್ರಹ್ಲಾದ್, ಧ್ರುವ, ಅಂಬರೀಷ್, ಮಹಾರಾಜ್. ಎಸ್, ಹಾಗಾಗಿ ಈಗ ಇವರು ನೋಡಿ, ಇವರು ಪ್ಯೂರ್ ಡಿವೋಟೀಸ್. ಭಗವಂತನ ಪ್ಯೂರ್ ಡಿವೋಟೀಸ್, ಆಕ್ಚುಲಿ ದೇ ಆರ್ ಅಮರ. ಆದ್ರೆ ಪ್ಯೂರ್ ಡಿವೋಟೀಸ್ಗೆ ಅಮರ ಆಗ್ಲಿಕ್ಕೆ ಇಚ್ಛೆ ಇಲ್ಲ. ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇದು ಉದಾಹರಣೆ, ಭೀಷ್ಮ ಪಿತಾಮಹ. ಭೀಷ್ಮ ಪಿತಾಮಹ ಸಾಯುವ ಬೆಡ್ಡಲ್ಲಿ ಇದ್ದಾರೆ. ಕೃಷ್ಣನ ಅರೇಂಜ್ಮೆಂಟ್ ಇಂದ ಎಲ್ಲ ಬ್ರಹ್ಮಾಂಡದಿಂದ, ಎಲ್ಲ ಸ್ಪಿರಿಚುವಲ್ ವರ್ಲ್ಡ್, ಎಲ್ಲ ಕಡೆಯಿಂದ ಪ್ಯೂರ್ ಡ್ಯೂಟೀಸ್ ಅಲ್ಲಿಗೆ ಬಂದಿದ್ದಾರೆ. ಎಲ್ಲ ಋಷಿಗಳು, ಎಲ್ಲ ಪರಮಹಂಸರು, ಎಲ್ಲ. ಆಕ್ಚುಲಿ ಇದು ಸಕ್ಸಸ್ ಅಂದ್ರೆ, ಸಕ್ಸಸ್ ಆಫ್ ಲೈಫ್ ಅಂದ್ರೆ ನೀವು ಸಾಯುವಾಗ ಸ್ಪಿರಿಚುವಲ್ ವರ್ಲ್ಡ್ ಇಂದ ಕೃಷ್ಣ ಮತ್ತೆ ಕೃಷ್ಣನ ಅಸೋಸಿಯೇಟ್ಸ್ ಎಲ್ಲರೂ ಬರಬೇಕು. ಇದನ್ನು ಮಾಡಿ, ಇದು ಮಾಡಿದ್ರೆ ಸಕ್ಸಸ್. ಹಾಗಾಗಿ ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಹೆಚ್ಚಿನವರಿಗೆ, ಜನರಿಗೆ ಗೊತ್ತು ಕೂಡ ಇಲ್ಲ. ಜನರು ಎಂತ ಮಾಡ್ತಾರೆ, ಸಾಯುವಾಗ ಅವ ಹೈಲಿ ಇನ್ಫ್ಲುಯೆನ್ಸ್ ಆದ್ರೆ ಪ್ರೈಮ್ ಮಿನಿಸ್ಟರ್ ಕರೀತಾನೆ, ಪ್ರೆಸಿಡೆಂಟ್ ಕರೀತಾನೆ, ಬಿಸ್ನೆಸ್ ಮ್ಯಾನ್, ಕ್ರಿಕೆಟ್ ಸ್ಟಾರ್ ಅವರನ್ನೆಲ್ಲ ಕರೀತಾನೆ. ಪ್ರಯೋಜನ ಇಲ್ಲ ಸರ್. ಡ್ಯೂಟೀಸ್ ಹೋಗ್ಬೇಕು ಅಲ್ಲಿಗೆ. ಮರಣ ಆಗುವ ಕೂಡ ಅವರು ಹೋಗ್ಬೇಕು, 13 ಡೇ ಕೂಡ ಅವರಿಗೆ ಊಟ ಆಗ್ಬೇಕು. ಭಗವಂತ ಪ್ಲೀಸ್ ಆಗ್ತಾನೆ. ಹಾಗ ಅವ್ರು ಎಂತದೇ ಬೇಡದು ಮಾಡಿದ್ರು ಕೂಡ ಭಗವಂತ ಅವರಿಗೆ ವ್ಯವಸ್ಥೆ ಮಾಡ್ತಾನೆ, ಒಳ್ಳೆ ವ್ಯವಸ್ಥೆ. ಹಾಗಾಗಿ ಪ್ಯೂರ್ ಡಿವೋಟೀಸ್ ಅವರು ಸಾಯುವಾಗ ಎಲ್ಲರೂ ಬರ್ತಾರೆ ಅಂದ್ರೆ ಸ್ಪಿರಿಚುವಲ್ ವರ್ಲ್ಡ್, ಅದು ನಮಗೆ ಕಾಣುವುದಿಲ್ಲ. ದೇ ವಿಲ್ ಬಿ ಇನ್ವಿಸಿಬಲ್ ಫಾರ್ಮ್. ಇನ್ವಿಸಿಬಲ್ ಫಾರ್ಮ್ ಅಲ್ಲಿ ಇರ್ತಾರೆ ಅವರು. ಯಾಕೆಂದ್ರೆ ಹೇಗ ನೋಡಿ, ಈಗ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಒಬ್ಬ ಎಕ್ಸಾಂಪಲ್ 300 ಮಾಡ್ತಾನೆ. ಟೆಸ್ಟ್ ಮ್ಯಾಚ್ ಅಲ್ಲಿ 300 ಮಾಡುವಾಗ ಎಲ್ಲ ಟೀಮ್ನವರು, ಆಪೋಸಿಟ್ ಟೀಮ್ನವರು ಕೂಡ ಎಲ್ಲರೂ ಎದ್ದು ನಿಂತು ಅಪ್ಲೋಸ್ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಟೈಮ್ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಗ್ರೇಟ್ ಅಚೀವ್ಮೆಂಟ್. ಅದೇ ರೀತಿ ಪ್ಯೂರ್ ಡಿವೋಟೀಸ್ ಅವ್ರ ದೇಹವನ್ನು ತ್ಯಾಗ ಮಾಡುವಾಗ, ಅಂದ್ರೆ ಅವ್ರು ಸಾಯುವುದಲ್ಲ, ದೇ ಆರ್ ಅಮರ. ಇದನ್ನು ನೆನ್ಬೇಡಿ. ಅಶುದ್ಧ ಭಕ್ತರು ಕೂಡ ಸತ್ತದಲ್ಲ, ಅವ್ರು ಸಾಯುವುದಲ್ಲ. ಅವರ ದೇಹ ಕೂಡ ಪವಿತ್ರ, ಅದಕ್ಕೆ ನಾವು ಬರಿ ಮಾಡುವಂಥದ್ದು.
ಹಾಗೆ ಹೇಗೆಂದ್ರೆ ಕೃಷ್ಣ ಮತ್ತು ಕೃಷ್ಣ ಅಸೋಸಿಯೇಟ್ಸ್ ಎಲ್ಲರೂ ವೆನ್ ದೇ ಡಿಪಾರ್ಟ್ ಫ್ರಮ್ ದಿಸ್ ವರ್ಲ್ಡ್, ಮಾರ್ಟಲ್ ವರ್ಲ್ಡ್, ಆಗ ದೇ ವಿಲ್ ಡು ಅಪ್ಲಾಸ್. ಹೀಗೆ ಮಾಡ್ತಾರೆ. ಎಸ್, ಗ್ರೇಟ್ ಅಚೀವ್ಮೆಂಟ್. ತುಂಬಾ ಬದ್ಧಜೀವಿಗಳನ್ನು ಭಗವಂತನ ಕಡೆಗೆ ಕೊಂಡೋಗಿದ್ದಾನೆ. ಆದ್ರೆ ನಮ್ಗೆ ಕಾಣುವುದಿಲ್ಲ, ಅದಕ್ಕೆ ಎಲ್ಲರೂ ಬರ್ತಾರೆ ಅಂತ ಅಲ್ಲಿಗೆ ಅಪ್ಲೋಸ್ ಆಗ್ತದೆ. ಹಾಗಾಗಿ ಪ್ಯೂರ್ ಡ್ಯೂಟೀಸ್ ದೇ ಆರ್ ಅಮರ. ಈಗ ನಮ್ಗೆ ಅಮರ ಆಗ್ಲಿಕ್ಕೆ ಇಚ್ಛೆ, ಯಾಕೆಂದ್ರೆ ನಾವೀಗ ಕಂಡೀಷನ್ ಸ್ಟೇಟ್ ಅಲ್ಲಿ ನಾವು ಹೇಗೆ ಅಮರ ಆಗುವಂತದ್ದು? ನಮ್ಗೆ ಅಮರ ಆಗ್ಲಿಕ್ಕೆ ಆಗುದಿಲ್ಲ. ನಾವೀಗ ಕಂಡೀಷನ್, ನಾವು ಲಿಬರೇಟೆಡ್ ಅಲ್ಲ. ಲಿಬರೇಟೆಡ್ ಸ್ಟೇಜ್ ಅಲ್ಲಿ ಆಗ್ತದೆ ಅದು ಅಮರ ಆಗ್ಲಿಕ್ಕೆ. ಹಾಗೆ ನಾವೀಗ ಕಂಡೀಷನ್ ಇಂದ ಲಿಬರೇಟೆಡ್ಗೆ ಹೇಗೆ ಹೋಗುವಂಥದ್ದು, ಇದ್ರೊಳಗೆ ನಾವು ಪ್ರಯತ್ನ ಮಾಡ್ಬೇಕು. ನೋಡಿ, ಈಗ ಎಂತಂದ್ರೆ ನಿನ್ನೆ ನಂದು ಸದಾಚಾರ ಕ್ಲಾಸ್ ಆಗ್ಲಿ, ಬೆಳಗಿನ ಕ್ಲಾಸ್ ಆಗ್ಲಿ, ಈಗಿನ ಕ್ಲಾಸ್ ಎಲ್ಲ ಇದು ಮಾಡಿ ಎಲ್ಲ ಬರುವಂಥದ್ದು ಅದೇ ಟ್ರ್ಯಾಕಿಗೆ. ಹೇಗೆಂದ್ರೆ ಒಂದು ಜಂಕ್ಷನ್ ಇರ್ತದೆ, ರೈಲ್ವೆ ಜಂಕ್ಷನ್ ಇರುವಾಗ ಎಂತ ಆಗ್ತದೆ, ಈ ಕಡೆಯಿಂದ ಟ್ರೈನ್ ಬರ್ತದೆ, ಈ ಕಡೆಯಿಂದ ಬರ್ತದೆ. ಈಗ ಎಕ್ಸಾಂಪಲ್ ಶೋರ್ನೂರು, ಕೇರಳದಲ್ಲಿ ಶೋರ್ನೂರಿಂದ ಈ ಕಡೆ ಮಂಗಳೂರು ಬರ್ಲಿಕ್ಕೆ ಆಗ್ತದೆ, ಈ ಕಡೆಗೆ ಎಂತ ಹೇಳುವಂಥದ್ದು ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗ್ತದೆ, ಈ ಕಡೆಯಿಂದ ತ್ರಿವೇಂದ್ರಮ್ಗೆ ಹೋಗ್ಲಿಕ್ಕಾಗ್ತದೆ, ಈ ಕಡೆಯಿಂದ ತಮಿಳ್ನಾಡಿಗೆ ಹೋಗ್ಲಿಕ್ಕೆ. ಅದು ಜಂಕ್ಷನ್. ಆದ್ರೆ ಜಂಕ್ಷನ್ ಅಲ್ಲಿ ಬೇರೆ ಬೇರೆ ಎಲ್ಲ ಕಡೆಗೆ ಹೋಗ್ಲಿಕ್ಕೆ ಆಗ್ತದೆ. ಅದೇ ರೀತಿ ನಿನ್ನೆದು ಇವತ್ತಿನ ಟಾಪಿಕ್ ಎಲ್ಲ ಲಿಂಕ್ ಮಾಡ್ಲಿಕ್ಕೆ ಆಗ್ತದೆ. ಸಂಜೆಗೆ ನಾನು ಲಿಬರೇಟೆಡ್ ಲಿಂಕ್ ಮಾಡಿದೆ, ಈಗ ವಾಪಸ್ ಈಗ ಲಿಂಕ್ ಆಗ್ತಾ ಉಂಟು. ಈಗ ನಾನು ಬಂದದ್ದು ಅಮರ ಆಗುವ ವಿಷಯದಲ್ಲಿ. ಆದ್ರೆ ಅಮರ ಆಗುವ ಕಂಡೀಷನ್ ಆಗುವ ಲಿಬರೇಟರ್ ಬರ್ತದೆ, ಎಲ್ಲ ಬರ್ತದೆ, ಒಂದಕ್ಕೊಂದು ಲಿಂಕ್, ಇಂಟರ್ಲಿಂಕ್. ಹಾಗೆ ಜನರಿಗೆ ಅಮರ ಆಗ್ಬೇಕು. ಈ ಅಮರ ಆಗುವ ಇಚ್ಛೆ ಯಾರ್ದಿತ್ತು? ಎಸ್, ಯಾರು ಹೇಳ್ತೀರಿ? ಯಾರಿಗೆ ಅಮರ ಆಗ್ಲಿಕ್ಕೆ ಇಚ್ಛೆ ಇತ್ತು? ಫೇಮಸ್ ಪರ್ಸನ್. ಎಸ್, ಆಂಡ್ರೀಸ್. ಓಕೆ, ಆಂಡ್ರೀಸ್ ಮಾಡಿ. ಎಸ್, ಮಲ್ಲಿಕಾ ಮಾತಾಜಿ. ಓಕೆ, ಯಾರಿಗೆ ಅಮರ ಆಗ್ಲಿಕ್ಕೆ ಇಚ್ಛೆ ಇತ್ತು? ಹಿರಣ್ಯಕಶಿಪು. ಸಂಗೀತಮಯ ಹೇಳಿದ್ದಾರೆ. ಹಿರಣ್ಯಕಶಿಪು ಮತ್ತೆ ರಾವಣ. ಎಸ್, ಓಕೆ, ಓಕೆ, ಡನ್. ಹಾಗಾಗಿ ಹಿರಣ್ಯಕಶಿಪು, ಪ್ರಭುಪಾದ ಹೇಳುವಂಥದ್ದು ಕಲಿಯುಗ ಮೀನ್ಸ್ ಹಿರಣ್ಯಕಶಿಪು ಸಿವಿಲೈಸೇಷನ್. ಯಾಕೆ ಹಿರಣ್ಯಕಶಿಪು, ಯಾಕೆ ಸಿವಿಲೈಸೇಷನ್ ಹೇಳ್ತಾರೆ? ಯಾಕೆಂದ್ರೆ ಎಲ್ಲರಿಗೂ ಅಮರ ಆಗ್ಬೇಕು. ನಮಗೆ ನೋಡಿ, ಯಾರಿಗೂ ಕೂಡ ಸಾಯಲಿಕ್ಕೆ ಮನಸ್ಸಿಲ್ಲ. ಬಟ್ ಡಿವೋಟಿ ಅಂತ ಈಗ ಭಕ್ತಿ ವಿನೋದ್ ಠಾಕೂರ್ ಅವ್ರೆಂತ ಹೇಳುವಂಥದ್ದು, ಐ ಆಮ್ ರೆಡಿ ಟು ಡೈ, ಐ ವಾಂಟ್ ಬಿಕಮ್ ಕೀಟ. ಯಾರ ಕೀಟ ಅಂದ್ರೆ ಈ ಇನ್ಸೆಕ್ಟ್. ಡಿವೋಟೀಸ್ ಮನೆಯಲ್ಲಿ ನಮಗೆ ಕೀಟ ಆಗ್ಬೇಕು. ಸೊ ಡಿವೋಟೀಸ್ ದೇ ಆರ್ ಆಲ್ವೇಸ್ ರೆಡಿ ಟು ಡೈ. ಬಿಕಾಸ್ ಯಾಕೆ ಅವರು ಸಾಯ್ಲಿಕ್ಕೆ ಸಿದ್ಧರಿದ್ದಾರೆ? ಯಾಕೆಂದ್ರೆ ಅವರು ಟೋಟಲ್ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಅವ್ರಿಗೆ ಎಲ್ಲಿರುವುದು ಒಂದೇ, ಅಲ್ಲಿರುವುದು ಒಂದೇ. ಆದ್ರೆ ನಾವು ಹಾಗೆಲ್ಲ, ನಾವು ಕೃಷ್ಣ ಪ್ರಜ್ಞೆ ಇಲ್ಲದ ಕಾರಣ ನಮ್ಗೆ ಈ ಇಂದ್ರಿಯ ಸುಖ ಮಾಡಿ 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 ನಮ್ಗೆ ಇನ್ನೂ ಜಾಸ್ತಿ ಮಾಡ್ಬೇಕಿತ್ತು, ಇನ್ನೂ ಜಾಸ್ತಿ ಇದು ಡಿಸೈರ್. ಹಾಗಾಗಿ ನಮ್ಗೆ ಸಾಯ್ಲಿಕ್ಕೆ ಮನಸ್ಸಿಲ್ಲ. ಬಟ್ ಡಿವೋಟೀಸ್ ಹೂ ಇಸ್ ಇನ್ ಸರ್ವಿಸ್, ಅವ ಸಾಯ್ಲಿಕ್ಕೆ ಅಡಿಲ್ಲ. ಯಾಕೆಂದ್ರೆ ಅವನ ಇಚ್ಛೆ, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಮೈ ಸರ್ವಿಸ್. ಇದಕ್ಕೆ ಎಕ್ಸಾಂಪಲ್ ಪ್ರಭುಪಾದ್ಗೆ 1968 ಅಲ್ಲಿ ಅಮೆರಿಕದಲ್ಲಿ ಇರುವಾಗ ಹೃದಯಾಘಾತ ಆಯ್ತು. ಇದು ಶಿಪ್ಪಲ್ಲೇ ಆಗಿದೆ, ಮತ್ತೆ ವಾಪಸ್ ಆಯ್ತು. ಆಗ ಸಿವಿಯರ್ ಪೇನ್ ಇತ್ತು. ಪ್ರಭುಪಾದ ಎಣಿಸಿದ್ರು, ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವೈವ್. ಅವ್ರಿಗೆ ಗೊತ್ತಾಯ್ತು, ಐ ವಾಂಟ್ ಟು ಡೈ ಇನ್ ಬೃಂದಾವನ. ಪ್ರಭುಪಾದ ಡಿಸೈರ್ ಅದು, ಇಸ್ ಪ್ಯೂರ್ ಡ್ಯೂಟಿ. ಹಾಗೆ ಶಿಷ್ಯರು ಕೊಂಡು ಹೋಗ್ತಾರೆ ಬೃಂದಾವನಕ್ಕೆ. ನಾನು ತುಂಬಾ ಸೀರಿಯಸ್ ಇರ್ತಾರೆ ಪ್ರಭುಪಾದ. ಆಗ ಪ್ರಭುಪಾದ್ ಇಂಟೆನ್ಸ್ ಪ್ರೇಯರ್ ಮಾಡ್ತಾರೆ ಅವ್ರ ಗುರುಗೆ. ಗುರು, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಮೈ ಮಿಷನ್. ನೀವು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಆದ್ರೆ ಅದನ್ನು ನಾನು ಕಂಪ್ಲೀಟ್ ಮಾಡಲಿಲ್ಲ. ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಂತ ಹೇಳಿದಿರಿ, ಮತ್ತೆ ಇಂಗ್ಲಿಷಲ್ಲಿ ಪ್ರಚಾರ ಮಾಡಿ ಅಂತ ಹೇಳಿದ್ದೀರಿ. ಅದು ಮಾಡಿದ್ದೇನೆ, ಆದ್ರೆ ಸಂಸ್ಥೆ ಓಪನ್ ಮಾಡಿದ್ದೇನೆ, ಇಸ್ಕಾನ್. ಈಗ ನನ್ನ ಶಿಷ್ಯರೆಲ್ಲ ಅವಿಪಕ್ವ, ಅಂದ್ರೆ ಅವರು ಮೆಚ್ಯೂರ್ ಆಗ್ಲಿಲ್ಲ, ಹಣ್ಣಾಗ್ಲಿಲ್ಲ, ಕಾಯಿ ಅವರು. ಈಗ 3 ವರ್ಷದಲ್ಲಿ ಜಾಸ್ತಿ ಎಂತ ಹೇಳುವಂಥದ್ದು ಮೆಚ್ಯೂರ್ ಆಗುದಿಲ್ಲ, ಮೆಚುರಿಟಿ ಬರುವುದಿಲ್ಲ. ಮೆಚುರಿಟಿ ಬರಬೇಕಿದ್ರೆ ತುಂಬಾ ವರ್ಷ ನಾವು ಕೃಷ್ಣ ಬಗ್ಗೆ ಮಾಡಿ 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 ಬರುವಂಥದ್ದು. ಹಾಗೆ ಪ್ರಭುಪಾದಲ್ಲಿ ಪ್ರಾರ್ಥನೆ ಮಾಡಿದ್ರು,
ಈಗ ನೋಡಿ, ನಾವಾದ್ರೆ ಹೇಗೆ ನಮ್ಮ ಪ್ರಾರ್ಥನೆ ಇರ್ತದೆ, ನಮ್ಗೆ ಸರ್ವಿಸ್ ಇಲ್ಲ, ಭಗವಂತನ ಸರ್ವಿಸ್ ಬೇಡ, ನನಗೆ ನನ್ನ ಮಗನನ್ನು ನೋಡ್ಬೇಕು, ಮಗಳನ್ನು ನೋಡ್ಬೇಕು, ಅವರನ್ನು ನೋಡ್ಬೇಕು, ಇದು ನಮ್ದು ಇಂದ್ರಿಯ ಸುಖ. ಮತ್ತೆ ಇದು ಮಾಡ್ಲಿಲ್ಲ, ನಾನು ಇದೊಂದು ಕೆಲಸ ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು. ಪ್ರಭುಪಾದ ಹಾಗೆ ಹೇಳಿಲ್ಲ. ಪ್ರಭುಪಾದ ಅಂತಂದ್ರೆ ನನ್ನ ಗುರು ಇದು ಆರ್ಡರ್ನ ನಾನು ಫುಲ್ಫಿಲ್ ಮಾಡಲಿಲ್ಲ. ಹಾಗೆ ನನಗೆ ಗುರು ಹತ್ರ ಹೇಳ್ತಾರೆ, ನನಗೆ ವಾಪಸ್ ಸ್ವಲ್ಪ ಸಮಯ ಬದುಕಬೇಕು, ಕಂಪ್ಲೀಟ್ ಆಗಲಿಲ್ಲ. ಈಗ ನಮ್ದು ಗುರು ಮಹಾರಾಜ್ ಕೂಡ ಈ ಜೋಲಿನ ಜಯಪದಕ ಸ್ವಾಮಿ ಮಹಾರಾಜ್ ಅವರಿಗೆ ಪ್ರಭುಪಾದ್ ಸರ್ಟಿನ್ ಥಿಂಗ್ಸ್ ಕೊಟ್ಟಿದ್ದಾರೆ. ಆರ್ಡರ್, ನೀನು ಈ ಮಾಯಪುರಲ್ಲಿ ಚೇತನ್ ಮಹಾಪ್ರಭುಗೆ ದೇವಸ್ಥಾನ ಕಟ್ಟಬೇಕಂತ, ವೇದಿಕ್ ಪ್ಲಾನ್ ಅದು ಕಟ್ತಾ ಇದ್ದಾರೆ. ಮತ್ತೆ 50,000 ಡಿಸೈಪಲ್ಸ್ ಮಾಡ್ಬೇಕು, 70,000 ಮಾಡಿದ್ದಾರೆ. ಪ್ರಭುಪಾದ್ ಹೇಳಿದೆಲ್ಲ ಮಾಡಿದ್ದಾರೆ. ಮತ್ತೆ ಡೈಲಿ ಸ್ಮಾಲ್ ಬುಕ್ಸ್ ಇಷ್ಟು, ಬಿಗ್ ಬುಕ್ಸ್ ಇಷ್ಟು ಅಂತ ಉಂಟು, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಜಾಸ್ತಿ ಮಾಡ್ತಾ ಇದ್ದಾರೆ, ಜಾಸ್ತಿ. ಹಾಗೆ ಪ್ರಭುಪಾದ ಎಷ್ಟು ಕೃಪೆ ಇರಬಹುದು ನೀವು ಎಣಿಸಿ. ಪ್ರಭುಪಾದಿದು ಮೆಸೇಜ್ ಅನ್ನು ಹಾರ್ಟ್ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ಸರೆಂಡರ್ ಅವರಿಗೆ, ಕಂಪ್ಲೀಟ್ ಸರೆಂಡರ್. ಯಾಕಂದ್ರೆ he has fulfilled all desire. ಹಾಗೆ ಅವ್ರು ಹೇಳುವಂಥದ್ದು, ಮೊನ್ನೆ ಅವರು ಸೀರಿಯಸ್ ಇದ್ರು, ಎಲ್ಲಿ ಚೆನ್ನೈಯಲ್ಲಿ ಇದ್ರು, ಅಮೆರಿಕದಿಂದ ಅವ್ರಿಗೆ ಸ್ಕಿನ್ ಕ್ಯಾನ್ಸರ್, ಅದಾದ್ಮೇಲೆ ಅವ್ರು ಇದು ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ, ಕಿಡ್ನಿ ಮತ್ತೆ ಲಿವರ್. ಹಾಗೆ ಅಲ್ಲಿರುವಾಗ ಅವ್ರು ಹೇಳಿದ್ರು, ಐ ಹ್ಯಾವ್ ಡನ್ ಆಲ್ ವರ್ಕ್ ಬಟ್ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಇನ್ ದ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ. ದೊಡ್ಡ ದೇವಸ್ಥಾನ ಬರ್ತುಂಟು, 10,000 ಜನ ಇರುವ, ಎಲ್ಲಿ ಮಾಯಪುರಲ್ಲಿ, ಅದು ಸೇಜಮಾದು ಬರ್ತ್ ಪ್ಲೇಸ್. ಇದು ಪ್ರಭುಪಾದ ಅವರಿಗೆ ಕೊಟ್ಟದ್ದು. ಇದು ಕಂಪ್ಲೀಟ್ ಆಗಿ ನಾನು ನೋಡಿದ ಮೇಲೆ ದೆನ್ ಐ ಕ್ಯಾನ್ ಲಿವ್ ಮೈ ಬಾಡಿ. ದಿಸ್ ಈಸ್ ದ ಮಿಷನ್. ನಮ್ಗೆ ಗೊತ್ತಿಲ್ಲ ನಮ್ದು ಎಂತ ಮಿಷನ್. ಹಾಗಾಗಿ ಸ್ಪಿರಿಚುವಲ್ ಮಾಸ್ಟರ್ದು ಮೆಸೇಜ್ ಅನ್ನು ಹಾರ್ಟ್ ಅಲ್ಲಿ ಇಟ್ಕೊಂಡು ಅದರ ಎಂತ ಹೇಳುವಂಥದ್ದು, ಆ ವಿಷಯದ ಕಡೆಗೆ ಕೆಲಸ ಮಾಡುವಂಥದ್ದು, ಇದು ನಿಜವಾದ ಸಕ್ಸಸ್. ಹಾಗೆ ಪ್ರಭುಪಾದ ಕೂಡ ಹೇಳುವಂಥದ್ದು ಎಂತಂದ್ರೆ, ನಂದು ಕಂಪ್ಲೀಟ್ ಆಗಲಿಲ್ಲ, ನನಗೆ ಸ್ವಲ್ಪ ಸಮಯ ಬದುಕಬೇಕು. ಅದಕ್ಕೆ ಮತ್ತೆ ಅವರು ಕೃಪೆಯಿಂದ ಬದುಕ್ತಾರೆ. ಯಾಕೆಂದ್ರೆ ಡಿವೋಟೀಸ್ ಡಿಸೈರ್ ಅನ್ನು ಭಗವಂತ ಫುಲ್ಫಿಲ್ ಮಾಡ್ತಾನೆ. ಯಾಕಂದ್ರೆ ಟೋಟಲಿ ಕೃಷ್ಣನ ಕಂಟ್ರೋಲ್ ಇದ್ದಾರೆ ಡಿವೋಟೀಸ್. ನಾವಾಗೆ ಅಲ್ಲ, ನಾವು ಮಹಾಮಾಯ ಕಂಟ್ರೋಲ್ ಇದ್ದೇವೆ, ಯೋಗಮಾಯ ಕಂಟ್ರೋಲ್ ಇಲ್ಲ ನಾವು. ಪ್ಯೂರ್ ಡಿವೋಟೀಸ್ ಮೀನ್ಸ್ ಯೋಗಮಾಯ ಕಂಟ್ರೋಲ್. ಯಾರು ಏನ್ ಮುಟ್ಲಿಕ್ಕೆ ಆಗುದಿಲ್ಲ. ಹಾಗೆ ಎಂತಾಯ್ತು ಅಂದ್ರೆ, ಮತ್ತೆ 75 ಅಲ್ಲಿ ಪ್ರಭುಪಾದ ಹೇಳುವಂಥದ್ದು, ಎಸ್ ಗುರು ಮಹಾರಾಜ್, ಐ ಹ್ಯಾವ್ ಅಕಂಪ್ಲಿಷ್ಡ್ ಯುವರ್ ಮಿಷನ್, ಯು ಹ್ಯಾವ್ ಗಿವನ್ ಮಿ ಸರ್ಟನ್ ಟಾಸ್ಕ್. ನೀವು ನನಗೆ ಕೆಲಸ ಕೊಟ್ಟಿದ್ದೀರಿ, ಅದನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ. ನಾನು ಬೆಂಕಿಯನ್ನು ಹೊತ್ತಿಸಿದ್ದೇನೆ, ಇನ್ನು ಯಾರಿಗೂ ಕೂಡ ಇದನ್ನು ನಂದಿಸಲಿಕ್ಕೆ ಆಗುವುದಿಲ್ಲ. ಎಸ್, ಈಗ ನಾನು ನನ್ನ ದೇಹವನ್ನು ಬಿಡ್ಬೋದು. ನೋಡಿ, ಪ್ಯೂರ್ ಡ್ಯೂಟೀಸ್, ಎಸ್, ಅವ್ರು ರೆಡಿ ಇದ್ದಾರೆ ಸಾಯ್ಲಿಕ್ಕೆ. ಅದು ನಾವು ಇಲ್ಲ. ನಮ್ಮ ತಲೆ ಇದೆ, ಎಸ್, ಅದು ಆಗ್ಲಿಲ್ಲ, ಮಗ ಸೆಟ್ಲ್ ಆಗ್ಲಿಲ್ಲ, ಮಗಳಾಗ್ಲಿಲ್ಲ, ಅವರಾಗ್ಲಿಲ್ಲ, ಇವರಾಗ್ಲಿಲ್ಲ, ಇದು ಮಾಡ್ಬೇಕು, ಇದು ಆಗ್ಬೇಕು, ಇದು ಆಗ್ಬೇಕು, ಇದು ಆಗ್ಬೇಕು. ನಾವು ನೋಡಿ, ಈಗ ಅರ್ಧ ಗಂಟೆಯಲ್ಲಿ ನಾವು ಎಷ್ಟು ಪ್ಲಾನ್ ಮಾಡ್ತೇವೆ, 20 ವರ್ಷದೆಲ್ಲ ಪ್ಲಾನ್ ಮಾಡ್ತೇವೆ ನಾವು. ಅದು ನಮ್ಮ ಪ್ಲಾನ್ ನಡೆಯುವುದಿಲ್ಲ. ಎಸ್, ಮಗ ಹೀಗೆ ಆದ್ಮೇಲೆ ಹೀಗೆ ಮಾಡ್ಲಿ, ಹೀಗೆ ಮಾಡ್ಲಿ, ಹೀಗೆ ಮಾಡ್ಲಿ, ಇದು ನಮ್ಮ ಯೋಚನೆ. ಭಗವಂತನ ಸೇವೆ ಬಗ್ಗೆ ಚೂರು ಕೂಡ ನಮ್ದು ಪ್ಲಾನೇ ಇಲ್ಲ. ಎಲ್ಲ ಪ್ಲಾನ್ ಉಂಟು ನಮ್ಮ ತಲೆಯಲ್ಲಿ, ಅದು ಬಿಟ್ಟು ಎಲ್ಲದುಂಟು. ಭಗವಂತನ ಸೇವೆ ಬಿಟ್ಟು ಎಲ್ಲ ಉಂಟು. ಶುದ್ಧ ಭಕ್ತರಾಗೆ ಅಲ್ಲ, ಬೇರೆ ಯಾವುದಿಲ್ಲ, ಭಗವಂತನ ಇದು ಮಾತ್ರ. ಹಾಗೆ ಅಂತವರು ಅಮರ, ದೇವರ ಅಮರ. ಹಾಗಾಗಿ ಶುದ್ಧ ಭಕ್ತರು ಅವರು ಸಾಯುವುದಲ್ಲ. ಅದಕ್ಕೆ ನಾವು ನೋಡಿ, ಡಿಸಪಿಯರೆನ್ಸ್ ಡೇ, ದೇ ಹ್ಯಾವ್ ಡಿಸಪಿಯರ್ಡ್ ಫ್ರಮ್ ದಿಸ್ ಮೋರ್ಟಲ್ ವರ್ಲ್ಡ್. ಈ ಯಾವುದು, ಈ ಭೌತಿಕ ಲೋಕದಿಂದ ಅವರು ಡಿಸಪಿಯರ್ ಆಗಿದ್ದಾರೆ. ದೇ ಆರ್ ದೇರ್. ವೆನ್ ದೇ ವೇರ್ ಹಿಯರ್, ದೇ ವರ್ ಸರ್ವಿಂಗ್. ಅವ್ರು ಯಾವಾಗ ಇಲ್ಲಿ ಇದ್ರು, ಸೇವೆ ಮಾಡ್ತಾ ಇದ್ರು. ಅವರ ದೇಹ ತ್ಯಾಗ ಮಾಡಿದ ನಂತರ ಕೂಡ ದೇ ಆರ್ ಸರ್ವಿಂಗ್. ದೇ ಕಾಂಟ್ ಲಿವ್ ವಿದೌಟ್ ಸರ್ವಿಂಗ್ ಫಾರ್ ಎ ಸೆಕೆಂಡ್. ಒಂದು ಸೆಕೆಂಡ್ ಕೂಡ ಸೇವೆ ಮಾಡದೆ ಇರ್ಲಿಕ್ಕೆ ಆಗುದಿಲ್ಲ ಶುದ್ಧ ಭಕ್ತರಿಗೆ. ಸೊ ದೇ ಆರ್ ನಾಟ್ ಎಂದು ಅವರು ಅಮರ.
ಅವರು ಅಮರ, ಅವರು ಮುಕ್ತಾತ್ಮರವರು. ನಾವಾಗಿಲ್ಲ, ನಾವು ಕಂಡೀಷನ್, ನಾವು ಮುಕ್ತಾತ್ಮರಲ್ಲ. ನಾವು ಮುಕ್ತಾತ್ಮರ ಆಗ್ಬೋದು. ನಿನ್ನೆ ಬೆಳಿಗ್ಗೆ ನನ್ನ ಕ್ಲಾಸಲ್ಲಿ ಹೇಳಿದೆ, ಮುಕ್ತಾತ್ಮರ ಆಗ್ಬೋದು. ಚಾಂಟಿಂಗ್ ಮಾಡ್ಬೇಕು, ಮತ್ತೆ ಎಂತ ಹೇಳುವಂಥದ್ದು, ಆಚಾರ್ಯರು ಹೇಳಿದನ್ನೆಲ್ಲ ನಾವು ಫಾಲೋ ಮಾಡ್ಬೇಕು. ಡ್ಯೂಟೀಸ್ ಅಸೋಸಿಯೇಷನ್ ಇರಬೇಕು, ಯಾವಾಗಲೂ ಅಲರ್ಟ್ ಇರಬೇಕು. ಯಾಕೆಂದ್ರೆ ಈಗ ನಾವೆಂತಂದ್ರೆ ಮಂಗನಾಗೆ ನಮ್ಮನ್ನು ಸೇವೆಯಲ್ಲಿ ತೊಡಗಿಸಿದ್ದಾರೆ. ಈಗ ಹೇಗೆಂದ್ರೆ ರಾಮ ಮಂಗ ವಾನರ ಸೇನೆಯನ್ನು ಲಂಕೆಗೆ ಕೊಂಡು ಹೋದ. ಹಾಗೆ ನಾವು ಕೂಡ ಈಗ ಪ್ರಭುಪಾದ್ ನಾವೆಲ್ಲ ವಾನರರು, ನಮ್ಮನ್ನು ಈಗ ಯೂಸ್ ಮಾಡ್ತಾ ಇದ್ದಾರೆ. ಇದರರ್ಥ ನಾವು ಕ್ವಾಲಿಫೈಡ್ ಅಲ್ಲ, ನಾವು ಮಂಗಗಳು. ನಾವು ಸಂಭವ ನಮಗೆ ಸೇವೆ ಸಿಕ್ಕಿದೆ. ಹಾಗಾಗಿ ನಾವೀಗ ಈ ಸೇವೆಯನ್ನು ತುಂಬಾ ಎಂತ ಹೇಳುವಂಥದ್ದು ಸೀರಿಯಸ್ ಆಗಿ ಮಾಡ್ಬೇಕು. ಸೀರಿಯಸ್ ಆಗಿ. ಈಗ ಹೇಗಂದ್ರೆ ನಿನ್ನೆ ಅಲ್ಲ, ಮೊನ್ನೆ ನನಗೆ ಕುಕ್ಕಿಂಗ್ ಇತ್ತು. ಕುಕ್ಕಿಂಗ್ ಇರುವಾಗ ಈ ವೈಟ್ ಚೆನ್ನ ಅದನ್ನು ನೀರಲ್ಲಿ ಪ್ರಿವಿಯಸ್ ಡೇ ನಾನು ಹೇಳಿದೆ ಹಾಕ್ಲಿಕ್ಕೆ, ನಾಳೆ ಮಾಡ್ತೇನೆ ಅದು ಸಬ್ಜಿ. ಹಾಗೆ ನನಗೆ ಒಬ್ಬ ಅಸಿಸ್ಟೆಂಟ್ ಇದ್ದಾನೆ, ನಾವು ಹಾಕ್ತಾನೆ. ಹಾಗೆ ಹಾಕುವಾಗ ಅವನು ನೋಡಲಿಲ್ಲ, ಮರು ದಿವಸ ಬೆಳಿಗ್ಗೆ ನೋಡುವಾಗ ಅದರಲ್ಲಿ ಎಂತ ಎಲ್ಲದಲ್ಲ ಕೆಲವುದಲ್ಲಿ ಇದು ತಿಂದಿತ್ತು. ಹಾಗಾಗಿ ನಾನು ಅದನ್ನು ತೆಗಿಲಿಕ್ಕೆ ಹೇಳಿದೆ. ಅವನಿಗೆ 1 ಗಂಟೆ ತಾಗಿತ್ತು, ಅಂದ್ರೆ ಆಲ್ಮೋಸ್ಟ್ 2 kg ಇತ್ತು. ಅದನ್ನು ಒಂದೊಂದಾಗಿ ತೆಗಿಲಿಕ್ಕೆ ಯಾವ ಚಂದ ಉಂಟು. ಯಾಕೆಂದ್ರೆ ನಾವು ಭಗವಂತನಿಗೆ ಸೇವೆ ಮಾಡುವಂಥದ್ದು, ಭಗವಂತನಿಗೆ ಕೊಡುವಾಗ ಅದರಲ್ಲಿ ಎಂತ ಹೇಳುವಂಥದ್ದು, ನಾವು ತಿನ್ಲಿಕ್ಕೆ ಆದ್ರೂ ಓಕೆ, ಭಗವಂತನಿಗೆ ಕೊಡುವಾಗ ಇಟ್ ಶುಡ್ ಬಿ ಫಸ್ಟ್ ಕ್ಲಾಸ್. ಹಾಗಾಗಿ ಅದರಲ್ಲಿ ಸ್ವಲ್ಪ ಇತ್ತು. ಆದ್ರೆ ನೋಡ್ತಾ ಅದನ್ನು ಇದು ಮಾಡಿ ಮತ್ತೆ ಮಾಡಿದ್ರು. ಅದೇ ರೀತಿ ನಾವು ಕೂಡ ನಮಗೆ ಈಗ ಲಿಬರೇಟೆಡ್ ಆಗ್ಬೇಕು. ನಾವು ಕೂಡ ಅಷ್ಟು ಜಾಗ್ರತೆಯಲ್ಲಿ ಭಕ್ತಿಯನ್ನು ಮಾಡ್ತಾ ಬರ್ಬೇಕಂತೆ. ಯಾವುದೆಲ್ಲ ಅನ್ವಾಂಟೆಡ್ ವೀಡ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ಹಾಕ್ಬೇಕು, ಆಚೆ ಬರ್ತಾ ಇರ್ತದೆ. ಹೇಗೆಂದ್ರೆ ಈಗ ನೋಡಿ, ತುಳಸಿ ಪ್ಲಾಂಟ್ ಉಂಟು ನಮ್ದು ಇಲ್ಲಿ. ಈಗ ಮಳೆಗೆ ಎಂತಾಗಿದೆ, ಅನ್ವಾಂಟೆಡ್ ವೀಡ್ಸ್ ಬಂದಿದೆ. ಇನ್ನು ರಷ್ಯನ್ ಡ್ಯೂಟಿಗೆ ನಾನು ಹೇಳಿದೆ, ಯು ಶುಡ್ ರಿಮೂವ್ ದಟ್ ಅನ್ವಾಂಟೆಡ್ ವೀಡ್ಸ್, ದೆನ್ ಯು ಶುಡ್ ಟೇಕ್. ಅದೇ ರೀತಿ ನಾವು ಭಕ್ತಿ ಮಾಡುವಾಗ ನಾವೀಗ ಕಂಡೀಷನ್, ನಮ್ಗೆ ಲಿಬರೇಟೆಡ್ ಆಗ್ಬೇಕು. ಅನ್ವಾಂಟೆಡ್ ವೀಡ್ಸ್ ಬರ್ತದೆ. ಎಸ್, ಅನ್ವಾಂಟೆಡ್ ವೀಡ್ಸ್ ಅಂದ್ರೆ ಎಂತ, ಯಾರು ಹೇಳ್ತೀರಿ? ಅನ್ವಾಂಟೆಡ್ ವೀಡ್ಸ್ಗೆ ನಾವು ಎಂತ ಎಕ್ಸಾಂಪಲ್ ಕೊಡ್ಬೋದು? ಹ್ಯಾಂಡ್ ರೈಸ್ ಮಾಡಿ. ಎಸ್, ಪದ್ಮಿನಿ ಅವರೇ, ಹರೇ ಕೃಷ್ಣ ಹೇಳಿ. ಕೆಟ್ಟ ಆಲೋಚನೆಗಳು. ಓಕೆ. ಬೇರೆಯವರು ಫೈನ್ ಆನ್ಸರ್, ಇದಕ್ಕಿಂತ ಫೈನ್ ಆನ್ಸರ್ ಯಾವ್ದು ಹೇಳ್ಬೋದಾ? ಎಸ್, ಶಶಿ KP. ಎಸ್, ಹರೇ ಕೃಷ್ಣ ಹೇಳಿ ಪ್ರಭು, 1 ನಿಮಿಷ. ಎಸ್, ಶಶಿ KP. ದುರ್ಯೋಧನ ಪ್ರಭುಜಿ. ದುರ್ಯೋಧನ. ಓಕೆ. ಎಸ್, ಕುಸುಮಾ. ಎಸ್, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ. ಇದು ಅನ್ವಾಂಟೆಡ್ ವೀಡ್ಸ್. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ್ಯ, ಇದೆಲ್ಲ ಇದರಿಂದ ನಾವು ಬಿಡುಗಡೆ ಆಗ್ಲಿಲ್ಲ. ಆಕ್ಚುಲಿ ನಾವು ಕೈದಿಗಳು. ಹೇಗೆ ನಮ್ಮ ಸಂಕೋಲೆ ನಮ್ಮ ಕೈಯಲ್ಲಿ ಉಂಟು, ನಾವು ಕೈದಿಗಳು. ಹ್ಯಾಂಡ್ ಕಫ್ ಉಂಟು ಕೈಯಲ್ಲಿ, ಅಂದ್ರೆ ಇದೆ. ಈಗ ನಾವು ಭಕ್ತಿಗೆ ಬಂದ ಮೇಲೆ ನಾವು ತಿಲಕ ಹಾಕಿ, ನಾವು ಹೆಡ್ ಶೇವ್ ಮಾಡಿ, ಕಂಠಿಮಾಲ ಹಾಕಿ, ಡ್ಯೂಟಿ ಡ್ರೆಸ್ ಹಾಕಿ ಇದ್ದೇವೆ. ಆದ್ರೆ ಇದು ಒಳಗೆ ಉಂಟು, ಹೋಗ್ಲಿಲ್ಲ ಇದು. ಇದಕ್ಕೆ ಅಂತಂದ್ರೆ ನಾವು ಹಿಂದಿಯಲ್ಲಿ ಹೇಳುವಂಥದ್ದು ರಿಜೋಡ್ನ ಪಡ್ತಾರೆ. ಅಂದ್ರೆ ಬಟ್ಟೆ ಕೆಲವೊಮ್ಮೆ ಕಲೆಯೆಲ್ಲ ಆಗ್ತದೆ, ಅದೆಂತ ಮಾಡ್ತಾರೆ, ಗೀಸ್ಗೆ ರಿಜೋಡ್ನ ಪಡ್ತಾರೆ. ಅಂದ್ರೆ ಹೀಗೆ ಹೋಗುದಿಲ್ಲ ಅದು. ಫಸ್ಟಿಗೆ ಸರ್ಫಲ್ಲಿ ಹಾಕುವಂಥದ್ದು, ಸೋಪ್ ಮಾಡುವಂಥದ್ದು, ಮತ್ತೆ ತೆಗೆದು ಹೀಗೆ ಆಗುವ, ಹೀಗೆ ಮಾಡಿ ವಾಟರ್ ಹಾಕುವಂಥದ್ದು. ಹೋಗ್ಲಿಲ್ಲ, ಇನ್ನೊಮ್ಮೆ ಹಾಕುವಂಥದ್ದು, ಇನ್ನೊಮ್ಮೆ ಮತ್ತೊಮ್ಮೆ. ಹಾಗೆ ನಮ್ಮ ಒಳಗೆ ಕೂಡ ಹಾಗೆ ಉಂಟು.
ಇದು ಒಂದು ಲೈಫ್ ಇದಲ್ಲ, ಕೋಟಿಗಟ್ಟಲೆ ಲೈಫಲ್ಲಿ ನಾವು ಇದನ್ನು ಇಟ್ಕೊಂಡು ಬಂದಿದ್ದೇವೆ, ಒಳಗೆ ಉಂಟು. ಇದು ಅನ್ವಾಂಟೆಡ್ ಬೀಟ್ಸ್. ಈಗ ಈ ಅನ್ವಾಂಟೆಡ್ ಬೀಟ್ಸ್ ಅನ್ನು ಹೇಗೆ ತೆಗೆಯುವಂಥದ್ದು? ನಾವು ಭಕ್ತಿ ಮಾಡ್ತಾ ಇದ್ದೇವೆ, ನಾವೀಗ ಕಂಡೀಷನ್, ನಮಗೆ ಲಿಬರೇಟೆಡ್ ಆಗ್ಬೇಕು. ಲಿಬರೇಟೆಡ್ ಆದ್ಮೇಲೆ ಅಮರ. ನಮ್ಗೆ ಅಂದ್ರೆ ಮೇನ್ ಅಂತ ಡಿಸೈರ್ ನಮ್ಗೆ ಅಮರ ಆಗ್ಬೇಕು, ಅಮರ ಆಗ್ಬೇಕು. ಹಾಗೆ ನಾವು ಇದನ್ನು ಪ್ರೊಸೆಸ್ ಮಾಡುವಂಥದ್ದು. ಈಗ ನಾವು ಭಕ್ತಿ ಸೇವೆ ಮಾಡಿದ್ದೇವೆ, ಈಗ ಅನ್ವಾಂಟೆಡ್ ಬೀಟ್ಸ್ ಬರ್ತದೆ. ಈಗ ಅನ್ವಾಂಟೆಡ್ ಬೀಟ್ಸ್ ಅನ್ನು ತೆಗೆಯುವುದು ಹೇಗೆ? ಎಸ್, ಯಾರು ಹೇಳ್ತೀರಿ? ಅನ್ವಾಂಟೆಡ್ ಬೀಟ್ಸ್ ಅನ್ನು ತೆಗೆಯುವುದು ಹೇಗೆ? ತುಂಬಾ ಸಿಂಪಲ್ ಇದು. ನಿನ್ನೆ ಕ್ಲಾಸ್ಗೆ ಇದು ಕನೆಕ್ಷನ್ ಬರ್ತದೆ. ಎಸ್, ಅನ್ವಾಂಟೆಡ್ ಬೀಟ್ಸ್ ಅನ್ನು ಹೇಗೆ ತೆಗೆಯುವಂಥದ್ದು? ಎಸ್, ಮಲ್ಲಿಕಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಜಪ ಪ್ರಭುಜಿ, ಹೆಚ್ಚು ಜಪ ಮಾಡ್ಬೇಕು. ಜಪ ಮಾಡ್ಬೇಕು, ಒಳ್ಳೆ ಜಪ ಮಾಡ್ಬೇಕು, ಒಳ್ಳೆ ಕ್ವಾಲಿಟಿ ರೌಂಡ್ ಜಪ. ಈಗ ನೋಡಿ, ನನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು 2016 ನನ್ನ ತಂದೆಗೆ ಸ್ಟ್ರೋಕ್ ಆಗಿತ್ತು. ಹಾಗೆ ನಾನು ಕಾಶಿಯಲ್ಲಿ ಇದ್ದೆ. ಹಾಗೆ ಮೊಬೈಲ್ ಬಿಟ್ಟು ಹೋಗಿದ್ದೆ. ಬರುವಾಗ ತುಂಬಾ ಕಾಲ್ ಇತ್ತು ಮನೆಯಿಂದ. ಮತ್ತೆ ನಾನು ಫೋನ್ ಮಾಡಿದ್ರೆ ಫೋನ್ ಮಾಡೋ ಕೂಗ್ತಾ ಇದ್ದಾರೆ, ಈಗ ಕೂಗ್ತಾ ಇದ್ದಾರೆ. ಮತ್ತೆ ನಾನು ಇಮಿಡಿಯೇಟ್ 10 ನಿಮಿಷದಲ್ಲಿ ಕಟ್ ಮಾಡಿದೆ, ಮೊಬೈಲ್ ಅನ್ನು ನಾಟ್ ರೀಚಬಲ್ ಇಟ್ಟೆ, ಇನ್ನು ಕಾಲ್ ಬರೋದು ಬೇಡ ಅಂತ. ಮತ್ತೆ ನಾನು 4 ರೌಂಡ್ ಚಾಂಟಿಂಗ್ ಮಾಡಿದೆ. ಆ ಚಾಂಟಿಂಗ್ ಎಷ್ಟು ಸೀರಿಯಸ್ ಇತ್ತು ಅಂದ್ರೆ ತುಂಬಾ ಸೀರಿಯಸ್ ಇತ್ತು, ತುಂಬಾ ಸೀರಿಯಸ್ ಚಾಂಟಿಂಗ್. ಹಾಗಾಗಿ ಎಲ್ಲ ಸಮಯ ಆ ರೀತಿ ಇರ್ಬೇಕಂತೆ ಚಾಂಟಿಂಗ್, ಸೀರಿಯಸ್ ಅಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೀರಿಯಸ್ ಅಲ್ಲಿ ನಾವು ಮಾಡ್ಬೇಕು. ಆಸ್ ಇಫ್ ಅಂದ್ರೆ ಹೇಗೆ ಅಂದ್ರೆ ನಮ್ಮ ಆ ಚಾಂಟಿಂಗ್ಗೆ, ಈ ಕೀರ್ತನ ಆಗ್ಲಿ ಜಪ ಆಗ್ಲಿ, ಕೃಷ್ಣ ಬರ್ಬೇಕು. ಯು ಶುಡ್ ಮೇಕ್ ಹಿಮ್ ಫೋರ್ಸ್. ಫೋರ್ಸ್ ಅಂದ್ರೆ ಕೃಷ್ಣ ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ. ಈ ಕೀರ್ತನ ಅಂದ್ರೆ ಕೃಷ್ಣ ಬರ್ಬೇಕಂತ ನಮ್ಮ ಕೀರ್ತನೆಗೆ. ಆಸ್ ಇಫ್ ಕೃಷ್ಣ ಬರ್ಬೇಕು, ಆ ರೀತಿ ಇರ್ಬೇಕು. ನಾವೆಂತ ಕೀರ್ತನ ಆಗೋ ನಮ್ಗೆ ಅಂತ ಅಂದ್ರೆ ಹೀಗೆ ಎಂತ ಬಲವೇ ಇಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಬಲವೇ ಇಲ್ಲ, ನಮ್ಮ ಎನರ್ಜಿ ಇಲ್ಲ ಕೀರ್ತನ ಮಾಡುವಾಗ. ತುಂಬಾ ಎನರ್ಜಿಯಲ್ಲಿ ಇರ್ಬೇಕಂತೆ ನಾವು ಕೀರ್ತನ ಮಾಡುವಾಗ. ಜಪ ಮಾಡುವಾಗ ಕೂಡ ಹಾಗೆ. ಜಪ ಮಾಡುವಾಗ ಹರೇ ಕೃಷ್ಣ 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 ಹರೇ ಕೃಷ್ಣ ನಮಗೆ ಬಲವೇ ಇಲ್ಲ. ನಮ್ಮಂದ್ರೆ ಪನಿಷ್ಮೆಂಟ್ ಕೊಟ್ಟಾಗೆ ನಾವು ಮಾಡ್ತೇವೆ, ಪನಿಷ್ಮೆಂಟ್ ಕೊಟ್ಟಾಗೆ. ಆ ರೀತಿ ಇರಬಾರ್ದು. ತುಂಬಾ ಎನರ್ಜಿಯಲ್ಲಿ ಅಂದ್ರೆ ಹೇಗೆ ಅಂದ್ರೆ ಕೃಷ್ಣನಿಗೆ ನೋಡಿ, ಕೃಷ್ಣನಿಗೆ ಅಂದ್ರೆ ಎಸ್ ನಾನು ಹೋಗ್ತೇನೆ, ಈ ಭಕ್ತನ ಹತ್ರ ಹೋಗ್ತೇನೆ ಹಾಗೆ ಹೇಳ್ಬೇಕಲ್ಲ ಕೃಷ್ಣ. ನಾವು ಆ ರೀತಿ ಮಾಡ್ಬೇಕು. ಆದ್ರೆ ನಾವು ಆ ರೀತಿ ಮಾಡುವುದಿಲ್ಲ, ನಮ್ದು ಆ ರೀತಿ ಇಲ್ಲ, ನಮ್ದು ಆ ರೀತಿ ಇಲ್ಲ. ಹಾಗಾಗಿ ಈಗ ವಿಷಯ ಅಂತಂದ್ರೆ ನಾವು ಬದ್ಧ ಆತ್ಮರು, ನಾವು ಕಂಡೀಷನ್. ನಮ್ಗೆ ಈಗ ಅಮರ ಆಗ್ಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಅಮರ ಆಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಪ್ರಭುಪಾದರು ಹೇಳುವಂಥದ್ದು, ದಿಸ್ ಇಸ್ ಹಿರಣ್ಯಕಶಿಪು ಸಿವಿಲೈಸೇಷನ್. ಹಿರಣ್ಯಕಶಿಪು ಹೇಳುವಂಥದ್ದು ಬ್ರಹ್ಮನ ಹತ್ರ, ನನ್ಗೆ ಅವ ತಪಸ್ ಮಾಡ್ತಾನೆ, ಬ್ರಹ್ಮ ಬರ್ತಾನೆ, ಇಂತ ಬೇಕು ನನಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳುವಂಥದ್ದು ನಾನೇ ಅಮರ ಅಲ್ಲ. ಹಾಗಾಗಿ ನಮ್ಗೆಲ್ಲ ಅಮರ ಆಗ್ಲಿಕ್ಕೆ ಇಚ್ಛೆ. ಆದ್ರೆ ಇಲ್ಲಿ ಹೇಳುವಂಥದ್ದು ಎಂತ? ಪ್ಯೂರ್ ಡಿವೋಟೀಸ್, ದೇ ಆರ್ ಅಮರ, ದೇ ಆರ್ ನಾಟ್ ಗೋಯಿಂಗ್ ಟು ಡೈ, ದೇ ಆರ್ ಗೋಯಿಂಗ್ ಟು ಲಿವ್ ಫಾರ್ ಎವರ್. ಅವ್ರು ಸಾಯುವುದಲ್ಲ, ದೇ ಆರ್ ದೇರ್, ಇದ್ದಾರೆ. ಅವ್ರು ಈಗ ಕೂಡ ಇದ್ದಾರೆ. ಯು ಕ್ಯಾನ್ ಫೀಲ್ ಪ್ರಭುಪಾದ್ ಬೈ ಹಿಸ್ ಇನ್ಸ್ಟ್ರಕ್ಷನ್. ಪ್ರಭುಪಾದ್ ಇದ್ದಾರೆ. ನಾವು ಈ ಭಾವಾರ್ಥವನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಳುವಾಗ ಎಸ್ ನಮ್ಗೆ ಪ್ರಭುಪಾದ್ ಇದು ಎಂತ ಆಗ್ತದೆ, ಪ್ರಭುಪಾದ್ ಅಸೋಸಿಯೇಷನ್ ಸಿಗ್ತದೆ, ಇಲ್ಲದೂ ಕೂಡ ಸಿಗ್ತದೆ. ಆದ್ರೆ
ಎಂತ ಅಂದ್ರೆ ನಾವು ಎಷ್ಟು ಸೀರಿಯಸ್ ತಗೊಳ್ಳೋದು ಅಷ್ಟರ ಮೇಲೆ ಅದು ಡಿಪೆಂಡ್ ಆಗ್ತದೆ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ನಾವೀಗ ಅಮರ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾವೀಗ ಕಂಡೀಷನ್ ಸೋಲ್ ಅಮರ ಆಗ್ಲಿಕ್ಕೆ ಆಗುದಿಲ್ಲ. ಲಿಬರೇಟೆಡ್ ಸೋಲ್ ಮಾತ್ರ ಅಮರ, ಲಿಬರೇಟೆಡ್ ಸೋಲ್ ಮಾತ್ರ ಅಮರ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬಹುದು? ಹರೇ ಕೃಷ್ಣ. ಓಕೆ, ಭಾವಾರ್ಥ ಒಂದು ನಿಮಿಷ, ಭಾವಾರ್ಥ ನೋಡುವ. ಅಲೌಕಿಕ ಆನಂದ. ಓಕೆ, ಅವು ಜನರು ಅಮರ್ತ್ಯವಾದ ಯಶಸ್ಸುಳ್ಳ ಭಕ್ತರ ಕರ್ಮ. ನೋಡಿ, ಅಮರ್ತ್ಯ ತಾವಿಲ್ಲ ಯಾರಿಗೆ? ಈ ಭಕ್ತರ ಕರ್ಮ ಸಂಗತಿಗಳು ಕೇಳಿದರೆ ಅಲೌಕಿಕ ಆನಂದ ಪಡೆಯಬಹುದಾಗಿದೆ. ಹಾಗೆ ನೋಡಿ, ನಮ್ಗೆ ಈ ಯಾರು ಅಂಬರೀಷ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್ ಅವರ ಬಗ್ಗೆ ಕೇಳುವಾಗ ಎಷ್ಟು ಆನಂದ ಬರ್ತದೆ, ತುಂಬಾ ಆನಂದ ಬರ್ತದೆ. ಹಾಗಿರುವಾಗ ಎದೆ ಮೇಲೆ ಶ್ರೀವತ್ಸ ಲಾಂಛನ ಇರುವ ಭಗವಂತನ ಕೇಳುವ ಬಗ್ಗೆ ಅಂದ್ರೆ ಭಗವಂತನ ಡಿವೋಟಿಸ್ ಬಗ್ಗೆ ಕೇಳುವಾಗಲೇ ಇಷ್ಟು ಆನಂದ ಬರ್ತದೆ, ಭಗವಂತನ ಬಗ್ಗೆ ಹೇಗೆ ಬರ್ತದೆ? ಅದಕ್ಕಿಂತ ಜಾಸ್ತಿ ಬರಬೇಕು. ಈಗ ಭಾವಾರ್ಥ ಎಂಬ ಭಾಗವತಂ ಎಂಬ ಶಬ್ದ ಪದ ಶಬ್ದಶ ಭಗವಂತನ ಮತ್ತು ಭಗವದ್ಭಕ್ತ ಲೀಲೆಗಳ ಎಂಬ ಅರ್ಥವನ್ನು ಕೊಡುತ್ತದೆ. ಅಂದ್ರೆ ಭಾಗವತಂ ಅಂದ್ರೆ ಭಗವಂತನ ಶುದ್ಧ ಭಕ್ತರು ಕೃಷ್ಣನ ಬಗ್ಗೆ ಹೇಳುವಂತದ್ದು, ಇದು ಭಾಗವತಂ. ಹಾಗಾಗಿ ಶ್ರೀಮದ್ ಭಾಗವತಂ ಅಲ್ಲಿ ಕೃಷ್ಣ ಮತ್ತೆ ಅವನ ಭಕ್ತರು, ಪ್ಯೂರ್ ಡಿವೋಟೀಸ್. ಉದಾಹರಣೆಗೆ ಭಗವಾನ್ ಶ್ರೀ ಕೃಷ್ಣನ ಲೀಲೆಗಳು ಮತ್ತು ಪ್ರಹ್ಲಾದ್, ಧ್ರುವ, ಅಂಬರೀಷ್ ಮಹಾರಾಜನಂತ ಭಕ್ತರ ಕಥಾ ನಿರೂಪಣೆಗಳು, ಎರಡು ಲೀಲೆಗಳು ದೇವೋತ್ತಮ ಪರಮಪುರುಷನಿಗೆ ಅನ್ವಯಿಸಿದಂತೆ. ಯಾಕೆಂದ್ರೆ ಶುದ್ಧ ಭಕ್ತರು ಕೃಷ್ಣನ ಬಗ್ಗೆ ಹೇಳುವಂತದ್ದು ಅನ್ವಯಿಸ್ತದೆ. ಏಕೆಂದ್ರೆ ಭಕ್ತರ ಲೀಲೆಗಳು ಭಗವಂತನಿಗೆ ಸಂಬಂಧಿಸಿದಾಗಿರುತ್ತವೆ. ಉದಾಹರಣೆಗೆ ಪಾಂಡವರು ಮತ್ತು ಅವರ ಕ್ರಿಯೆಗಳ ಇತಿಹಾಸದ ಮಹಾಭಾರತವು ಪವಿತ್ರವಾದಾಗಿದೆ. ನೋಡಿ, ಯಾಕೆ ಪಾಂಡವರು ಅಂದ್ರೆ ಕೃಷ್ಣನ ಕ್ಲೋಸ್ ಅಸೋಸಿಯೇಟ್ಸ್, ಶುದ್ಧ ಭಕ್ತರು. ಏಕೆಂದ್ರೆ ಪಾಂಡವರು ದೇವೋತ್ತಮ ಪರಮಪುರುಷನೊಂದಿಗೆ ನೇರ ಸಂಬಂಧ ಹೊಂದಿದ್ದರು. ಎಸ್, ಹರೇ ಕೃಷ್ಣ. ಸರಿ, ಕೃಷ್ಣ, ಪ್ರಶ್ನೆ ಉಂಟಾ? ಪ್ರಶ್ನೆ ಇಲ್ವಾ?